ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಈ ವರ್ಷ ದೀಪಾವಳಿ ಬೈಕ್ ನಾವು ಅಡ್ವಾನ್ಸ್ ಆಗಿ ಶುಭಾಶಯ ಹೇಳ್ತಾ. ನನ್ನ ಹೆಸರು ರವೀಂದ್ರ ಅಂತ. ನಾನೊಬ್ಬ ಸಕ್ರಿಯ ಸದಸ್ಯನು ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಕುಂಚಗಾರು ರವೀಂದ್ರ ಅನಿಲ. ಆಮೇಲೆ ಮೋನಪ್ಪ ಬಂಡಾಜೆ ಇವರು ಪ್ರಧಾನ ಕಾರ್ಯದರ್ಶಿ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಕುಂಚತ್ತಾರು ಇವರು. ಆಮೇಲೆ ರಾಧಾಕೃಷ್ಣ ಪೈಕ ಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ ನಮ್ಮ ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ಇದು. ಆಮೇಲೆ ಅಧ್ಯಕ್ಷರು ಹರೀಶ್ ಕಟೀಲ್, ಹರೀಶ್ ಪೈಕ ಕಟೀಲ್ ಅಧ್ಯಕ್ಷರು. ನಾವು ಶ್ರೀಹರಿ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಕುಂಚತ್ತಾರು, ಕಡಬ ತಾಲೂಕು, ದಕ್ಷಿಣ ಜಿಲ್ಲೆ. ಇಲ್ಲಿಯ 11ನೇ ವರ್ಷದ ಪ್ರೋ ವಾಲಿಬಾಲ್ ಪಂದ್ಯಾಟ ಹಾಗೂ ಸ್ಥಳೀಯರಿಗೆ ಆಟೋಟ ಸ್ಪರ್ಧೆ, ಸನ್ಮಾನ ಸಮಾರಂಭ, ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ, ಅಶಕ್ತ ಬಡ ಕುಟುಂಬಗಳಿಗೆ ಸಹಾಯಧನ ವಿತರಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮ ನಾವು ದೀಪಾವಳಿಯ ಹಬ್ಬದ ಪ್ರಯುಕ್ತ 11/11/2023 ಶನಿವಾರ ನಡೆಯಲು ನಿರ್ಧರಿಸ್ತೇವೆ. ಹಾಗೆ ಈ ಒಂದು ಪಂದ್ಯಾಕೂಟ ಖಾಲಿ ಪಂದ್ಯಕ್ಕೆ ಸೀಮಿತವಲ್ಲ. ನಾವು ಕೆಲವೊಂದು ಸ್ಥಳೀಯ ದೇವಸ್ಥಾನದ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸಭಾಭವನಕ್ಕೆ ಅಂದಾಜು 25,000 ಮೊತ್ತದ ಆಲ್ ಮಾಡರ್ನ್ ಕಂಪನಿಯ ಫ್ಯಾನ್ ಅಳವಡಿಸಿಕೊಡಲಾಗುತ್ತದೆ. ಶ್ರೀಹರಿ ಸಭಾಭವನಕ್ಕೆ ಅಂದಾಜು 30,000 ಮೊತ್ತದ ಆಧುನಿಕ ತಂತ್ರಜ್ಞಾನದ ವಾಟರ್ ಪ್ಯೂರಿಫೈಯರ್ ಕುಡಿಯುವ ನೀರು ಹಾಗೂ ಸ್ಥಳೀಯ ಅಂಗನವಾಡಿ ಕೇಂದ್ರವಾದ ಬಂಡಾಜೆ ಎಂಬಲ್ಲಿಗೆ ಅಂದಾಜು ಸುಮಾರು 15,000 ಮೊತ್ತದ ವಿದ್ಯುತ್ ಸಂಪರ್ಕ ಮಾಡಿಸುವ ಬೆಳಕು ಹಾಗೂ ಫ್ಯಾನ್ ವ್ಯವಸ್ಥೆಯನ್ನು ಮಾಡಿಕೊಡಲಾಗುವುದನ್ನು ನಾವು ನಿರ್ಧರಿಸಿದ್ದೇವೆ. ಹಾಗೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ನಾವು ಕೇಳ್ಕೊಳ್ತೇವೆ. ಎಲ್ಲ ಹಸ್ತಾಂತರದ ಕಾರ್ಯಕ್ರಮದಲ್ಲಿ ಆಗೋದು, ಸಭಾ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಉದ್ಘಾಟನೆ ಆಗೋದು 11/11/2023 ಶನಿವಾರ, ಸಮಯ ಬೆಳಿಗ್ಗೆ 10ಕ್ಕೆ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ BK ಮಾಧವಗೌಡ, ನಿವೃತ್ತ ಯುವಜನ ಕ್ರೀಡಾಧಿಕಾರಿಗಳು ಪುತ್ತೂರು ಹಾಗೂ ಅಧ್ಯಕ್ಷರು ಶ್ರೀ ಐ ನಾರಾಯಣಗೌಡ ಇದ್ದೇಡ್ಕ, ಗೌರವಾಧ್ಯಕ್ಷರು ಶ್ರೀ ಹರಿ ಭಜನಾ ಮಂಡಳಿ ರಿಜಿಸ್ಟರ್ ಕುಂಚತ್ತಾರು, ಅತಿಥಿಗಳಾಗಿ ಶ್ರೀ ಪುಟ್ಟನಗೌಡ ಪೈಕ, ಅನುವಂಶಿಕ ಮತ್ತು ಗ್ರಾಮ ದೇವಸ್ಥಾನ ರಿಜಿಸ್ಟರ್ಡ್ ಕರಿಮಜಲು ಪೈಕ ಹಾಗೂ ಶ್ರೀ ನಾಗೇಶ್ ಮಾಳ, ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ರಿಜಿಸ್ಟರ್ ನಾವರು ಹಾಗೂ ಡಾಕ್ಟರ್ ದೇವಿಪ್ರಸಾದ್ ಕಾಣತೂರು, ಅಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ವಿಷ್ಣುಪುರ ಕರಿಮಜಲು ಕುಂಚತ್ತಾರು ಹಾಗೂ ಶ್ರೀ ಯಶೋಧರ ಕೆ ಉಪ ವಲಯ ಅರಣ್ಯಾಧಿಕಾರಿಗಳು ಎಡಮಂಗಲ, ಶ್ರೀ ನವೀನ್ ಕಟ್ಟತ್ತಾರು, ಅಧ್ಯಕ್ಷರು ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಕೂಡ್ರಸ್ತೆ ಕಾಣಿಯೂರು ಹಾಗೂ ಶ್ರೀ ವಿಶ್ವನಾಥ ರೈ ಮಾಳ, ಅಧ್ಯಕ್ಷರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ರಿಜಿಸ್ಟರ್ ಕುಂಚತ್ತಾರು, ಶ್ರೀ ಪ್ರಶಾಂತ್ ಆದಿಮುರಳಿ, ಅಧ್ಯಕ್ಷರು ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ಬೀರನೆಲು ಜೀರ್ಣೋದ್ಧಾರ ಸಮಿತಿ, ಶ್ರೀ ಮಧುಕರ ಬೇಂಗಡಕ, ಅಧ್ಯಕ್ಷರು ಶ್ರೀ ಹರಿಭಜನಾ ಮಂಡಳಿ ರಿಜಿಸ್ಟರ್ ಕುಂಚತ್ತಾರು, ಶ್ರೀ ಸುಬ್ರಹ್ಮಣ್ಯ ಕಲ್ಪಡ, ಅಧ್ಯಕ್ಷರು ನಮ್ಮೂರ ಕನಸು ನಮ್ಮ ಕನಸು ಸೇವಾ ಟ್ರಸ್ಟ್. ಹಾಗೆಯೇ ಸಂಜೆ ಸಮಾರೋಪ ಸಮಾರಂಭದಲ್ಲಿ ಸಮಯ ಸಂಜೆ 7:00 ಶುರುವಾಗ್ತದೆ. ಅಧ್ಯಕ್ಷರಾಗಿ ಶ್ರೀ ಮೋಹನ್ ಗೌಡ ಇಡ್ಯರ್ಕ, ವಕೀಲರು, ಬೆಂಗಳೂರು, ಗೌರವಾಧ್ಯಕ್ಷರು ಶ್ರೀಹರಿ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಕುಂಚತ್ತಾರು. ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಧರ್ಮಪ್ಪ NM, KSPS ಅಡಿಷನಲ್ SP ದಕ್ಷಿಣ ಕನ್ನಡ ಜಿಲ್ಲೆ. ಗೌರವಾನ್ವಿತರಾಗಿ ನಮ್ಮೊಟ್ಟಿಗೆ ಸಹಕರಿಸುವವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿರುವವರು ಶ್ರೀ ಸುಬ್ಬಯ್ಯ ನಾಯ್ಕ, ACF ಪುತ್ತೂರು, ಶ್ರೀ ಪವೀನ್ ಕುಮಾರ್ ಶೆಟ್ಟಿ, ACF ಸುಳ್ಯ, ಶ್ರೀ ನವೀನ್ ಕುಮಾರ್ KS, ಪ್ರಾಂಶುಪಾಲರು BA ITI ತುಂಬೆ ಮಂಗಳೂರು, ಶ್ರೀ ಸುರೇಶ್ ರೈ ಸೂಡಿಮುಲ್ಲು, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ಮಂಗಳೂರು, ಶ್ರೀಮತಿ ರೇವತಿ ಬೀರ್ನೇಲು, ಅಧ್ಯಕ್ಷರು ಸಾರ್ವಜನಿಕ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ನಾವೂರು ಕುಂಚತ್ತಾರು, ಶ್ರೀ ಚಂದ್ರಶೇಖರ್ ಮುಂಡಾಲ, ಅಧ್ಯಕ್ಷರು ಜೋಕಾಳಿ ಬಳಗ ರಿಜಿಸ್ಟರ್ ಕೃಷ್ಣಾಪುರ ಕಾಯ್ಮಾಣ, ಶ್ರೀ ಯುವರಾಜ್ ಕಲ್ಪಡ, ಅಧ್ಯಕ್ಷರು ಸ್ನೇಹಿತರ ಬಳಗ ರಿಜಿಸ್ಟರ್ ಕಲ್ಪಡ ಕುಡಿಯಾಲ, ಶ್ರೀ ರತನ್ ಕಾರ್ಲಾಡಿ, ಅಧ್ಯಕ್ಷರು ಯುವಶಕ್ತಿ ಫ್ರೆಂಡ್ಸ್ ಕೆಳಂಬಿರಿ. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ನಾವು ಆದರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಆಮೇಲೆ ಈ ವರ್ಷದ ನಮ್ಮದು ವಿಶೇಷ ಕಾರ್ಯಕ್ರಮ ಅಂದರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಸನ್ಮಾನ ಮಾಡುವಂಥದ್ದು. ಅದು ಭಾರತೀಯ ಸೇನೆಯ ನಿವೃತ್ತ ಸೈನಿಕರು ಶ್ರೀ ರಾಮಕೃಷ್ಣ ಬೈತಡ್ಕ, ಹಾಗೆ ಸಾಮಾಜಿಕ ಸೇವೆ ಸಲ್ಲಿಸಿದವರು ಶ್ರೀ ರವಿ ಕಡಪಾಡಿ, ಶ್ರೀ ಈಶ್ವರ್ ಮಲ್ಪೆ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಉಡುಪಿ. ನಾವು ವರ್ಷದಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮ ಆವಾಗ ಯಾವುದೋ ನಮಗೆ ಗೊತ್ತಿರೋ ಹಾಗೆ ಯಾರು ಈ ಥರ ಸಾಧನೆ ಮಾಡ್ತಾರೆ ಅವ್ರನ್ನ ಕರೆದು ನಾವು ಸನ್ಮಾನ ಮಾಡುವಂಥದ್ದು. ಅದು ಸ್ಥಳೀಯರಿರ್ಬೋದು, ಅದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿರೋದು, ತಾಲೂಕು ಸಂಬಂಧಪಟ್ಟಿರೋದು. ವೇಷ ಹಾಕಿದ್ದು ನೋಡಿ ಒಂದು ಸಾಮಾಜಿಕ ಕಾರ್ಯಕರ್ತ ಅವರು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ
ಒಂದು ಬಡ ಕುಟುಂಬವನ್ನು ಅವರು ಆಯ್ಕೆ ಮಾಡಿಕೊಂಡು ಜನ್ಮಾಷ್ಟಮಿ ಪ್ರಯುಕ್ತ ಅವರು ಒಂದು ವಿಶೇಷ ಒಂದು ಇದು ಮಾಡ್ತಾರೆ, ಏನಂದ್ರೆ ವೇಷ ಹಾಕಿ ವೇಷಭೂಷಣ ಒಂದು ಕೋಟಿ ಒಂದು ಮಗುವಿಗೆ 4 ಲಕ್ಷ ರೂಪಾಯಿ ಈಗ ಕಲೆಕ್ಷನ್ ಆಗಿದ್ದು. ಒಟ್ಟು 118 ಜನ ಈ ಹೃದಯ ಸಂಬಂಧಿ ಕಾಯಿಲೆ ಇರುವವರು 1 ರಿಂದ 12 ವರ್ಷದವರೆಗೆ ಮಾತ್ರ ಮಕ್ಕಳಿಗೆ 118 ಮಕ್ಕಳಿಗೆ ಈಗ ಆಪರೇಷನ್ ಎಲ್ಲ ಅವರೇ ಮಾಡಿದ್ದಾರೆ. ಹಾಗೆ ಮತ್ತೆ ಈಶ್ವರ್ ಮಲ್ಪೆ, ಆಮೇಲೆ ಈಶ್ವರ್ ಮಲ್ಪೆ ಅವರು ಈಜುವಲ್ಲಿ ಇದು ಅಂದ್ರೆ ಅವರು ಸಹ ಸಾಮಾಜಿಕ ಕಾರ್ಯಕರ್ತ. ಎಲ್ಲಿಯಾದ್ರೂ ಈ ತರ ಬಾಡಿ ನೀರಿಗೆ ಬಿದ್ದಿದ್ರೆ ಈಶ್ವರ್ ಅವ್ರನ್ನ ಕರೆದ್ರೆ ಅವರು ಸುಮಾರು 1,000 ಜನ ಮತ್ತೆ 65 ಜನರನ್ನು ರಕ್ಷಿಸಿದ್ದಾರೆ. ಮತ್ತೆ ಶಿಕ್ಷಣ, ಆಮೇಲೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಬಲೆತಲಿ ಪಾಲಿಕೆಯ ಪ್ರಶಂಸಕ ಕಾಪು ತಂಡದ ಗೌರವಾನ್ವಿತ ಸದಸ್ಯರಾದ ಶ್ರೀ ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು, ಶ್ರೀ ಪ್ರಸನ್ನ ಶೆಟ್ಟಿ ಬೈಲೂರು, ಶ್ರೀ ಮರ್ವಿನ್ ಶಿರ್ವಾ, ಶ್ರೀ ಶರತ್ ಉಚ್ಚಿಲ ಇವ್ರನ್ನ ನಾವು ಸನ್ಮಾನಿಸಿದ್ದೇವೆ. ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರು ಶ್ರೀ ಶಿವಪ್ರಸಾದ್ ಬಾರೆಂಗಳ, ಸುಳ್ಯ ತಾಲೂಕು ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು. ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಶ್ರೀ ಸುಶೀಲ ಪೆರ್ಲೋಡಿ, ಪ್ರಶಸ್ತ ವಿಜೇತ ಹಿರಿಯ ಕ್ರೀಡಾಪಟು. ಕುಮಾರಿ ಶೀಷ್ಮಾ ಪಿ.ಯು. ಉದೇರಿ, ರಾಷ್ಟ್ರಮಟ್ಟದ ಕಬಡ್ಡಿ ಆಟಗಾರ್ತಿ. ಹಾಗೂ ಪ್ರತಿಭಾ ಪುರಸ್ಕಾರ ನಾವು ಪ್ರತಿ ವರ್ಷವೂ 7ನೇ ತರಗತಿಯಲ್ಲಿ ಅಂದರೆ ಬೊಬ್ಬೆಕರಿ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ ಆಗಿರುವಂತಹ ಕುಮಾರಿ ಛಾಯಾ ಅಬ್ಬಡ ಇವರಿಗೆ ಪ್ರತಿಭಾ ಪುರಸ್ಕಾರ ನೀಡಲಿರುವುದು. ಹಾಗೆ ಕುಮಾರಿ ವಿದ್ಯಾ ಎಸ್, ಸರ್ಕಾರಿ ಹಿರಿಯ ಪ್ರೌಢಶಾಲೆ ಕಾಣಿಯೂರು 2022-23 ಶಾಲೆಯ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ. ಹಾಗೂ ಅಶಕ್ತ ಬಡ ಕುಟುಂಬಗಳಿಗೆ ಸಹಾಯಧನ ವಿತರಣೆ ಮಾಡುವಂಥ ಕಾರ್ಯಕ್ರಮ ಸಾಗುತ್ತಿದ್ದೇವೆ. 2 ಕುಟುಂಬಕ್ಕೆ ಪ್ರತಿ ವರ್ಷ 2 ಕುಟುಂಬಕ್ಕೆ. ಹಾಗೆ ಕೊನೆಯದಾಗಿ ಅಂದರೆ ರಾತ್ರಿ 7ಕ್ಕೆ ಸರಿಯಾಗಿ ನಾವು ಒಂದು ಸಮಾಜ ರತ್ನ ಲೀಲಾಧರ್ ಶೆಟ್ಟಿ ಸಾರಥ್ಯದ ಕಾಪು ರಂಗತರಂಗ ಕಲಾವಿದರ ಶರತ್ ಉಚ್ಚಿಲ ನಿರ್ದೇಶನದ ಪ್ರಸನ್ನ ಶೆಟ್ಟಿ ಬೈಲೂರು ರಚಿಸಿರುವ ತುಳು ಹಾಸ್ಯಮಯ ಸಾಂಸ್ಕೃತಿಕ ನಾಟಕ ಅಧ್ಯಕ್ಷರು ಎಂಬ ನಾಟಕ ಉಚಿತ ಪ್ರದರ್ಶನ ಆಗಲಿದೆ. ಎಲ್ಲ ಕಾರ್ಯಕ್ರಮ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೀವಿ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.